ನಾನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರದ ತುಳು ಸಾಹಿತ್ಯ ಅಕಾಡೆಮಿ, ಉಳ್ಳಾಲ ನಗರಸಭೆ ಹಾಗೂ ಉಳ್ಳಾಲ ವೀರಣ್ಣ ಹಬ್ಬಕ್ಕೋತ್ಸವ ಸಮಿತಿ ಎಲ್ಲ ಜಂಟಿಯಾಗಿ ಇವತ್ತು ಹಬ್ಬಕ್ಕೋತ್ಸವ 2021 ಶಾಸಕರಾದ ಈಗ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಐದರ್ ಪರ್ತಿಪಾಡಿ ಅವರಿದ್ದಾರೆ, ನಮ್ಮ ಹಬ್ಬಕ್ಕೋತ್ಸವ ಸಮಿತಿಯ ಅವರು ಸ್ವಾಗತಾಧ್ಯಕ್ಷರಾಗಿದ್ದ ಅವರು ಗೌರವ ಉಪಾಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾಗೇಶ್ ಕುಳಾಲ್ರವರು ತುಳು ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮ್ಮ ಈ ಹಬ್ಬಕ್ಕೋತ್ಸವ ಸಮಿತಿಯ ಹೆಚ್ಚಿನ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅವರನ್ನು ಸಹ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚೇತಕ್ ಪೂಜಾರಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮಗೀಗಾಗಲೇ ಗೊತ್ತಿರುವ ಹಾಗೆ ಉಳ್ಳಾಲದಲ್ಲಿ 1997ನೇ ಇಸವಿಯಿಂದ ವೀರರಾಣಿ ಹಬ್ಬಕ್ಕೋತ್ಸವವನ್ನು ನಾವು ಪ್ರಾರಂಭ ಮಾಡಿದ್ದೆವು. ಪ್ರಾರಂಭ ಮಾಡಿದ್ದು ತುಳು ಸಾಹಿತ್ಯ ಅಕಾಡೆಮಿಯ ಮುಖಾಂತರವೇ. ನಮಗೆ ಪ್ರೇರಣೆಯೇ ಆವಾಗಿನ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿವೇಕ್ ರೈ ಅವರ ನೇತೃತ್ವದಲ್ಲಿ ಅವರು ತೊಕೋಟಿಗೆ ಬಂದು ನಾವು ಇಲ್ಲಿ ಕೋಮು ಸೌಹಾರ್ದತೆಯನ್ನು ಸ್ಥಾಪಿಸುವ ದೃಷ್ಟಿನಲ್ಲಿ ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು ಎಲ್ಲರನ್ನು ಸೇರಿಸಿಕೊಂಡು ಹಬ್ಬಗಳನ್ನು ನೇತೃತ್ವದ ಮಾಡಿಕೊಂಡು ಅವರ ಮುಖಾಂತರ ಉತ್ಸವವನ್ನು ಆಚರಿಸಿ ಇಲ್ಲಿ ಒಂದು ಸೌಹಾರ್ದ ಕೂಟ ಮಾಡಬೇಕು ಎಂಬ ದೃಷ್ಟಿಯಿಂದ ಅವರು ಪ್ರಯತ್ನ ಮಾಡಿದರು. ಆ ದಿವಸ 1997ರಿಂದ ನಾವು ಅದನ್ನು ಪ್ರಾರಂಭ ಮಾಡಿದ. ಮುಗ್ಗಟ್ಟುಗಳು, ತೊಂದರೆಗಳು ಆಗಾಗ ಬರ್ತಾ ಇದ್ದರಿಂದ ರಾಜ್ಯ ಸರ್ಕಾರವನ್ನು ವಿನಂತಿಸಿದ ಮೇರೆಗೆ 2008ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು 25 ಲಕ್ಷ ರೂಪಾಯಿಯನ್ನು ಕೊಟ್ಟು ನಮಗೆ ಹಬ್ಬಕ್ಕೋತ್ಸವ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರು. ಆ ನಂತರ ಕೆಲವು ವರ್ಷಗಳವರೆಗೆ ನಮ್ಮ ನೇತೃತ್ವದಲ್ಲಿ ಹಬ್ಬಕ್ಕೋತ್ಸವ ಜರುಗ್ತಾಯಿತ್ತು. ಜಿಲ್ಲಾಧಿಕಾರಿಗಳು ಹಣದ ಎಲ್ಲ ವ್ಯವಸ್ಥೆಗಳನ್ನು, ಲೆಕ್ಕಾಚಾರಗಳನ್ನು ಅವರೇ ನೋಡ್ಕೊಳ್ತಾ ಇದ್ದಾರೆ. ಆ ನಂತರ ಜಿಲ್ಲಾಧಿಕಾರಿಗಳು ನಮಗೆ ಹಬ್ಬಕ್ಕೋತ್ಸವ ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ಹೆಸರನ್ನು ನಮೂದು ಮಾಡಲಿಕ್ಕೆ ಅವರು ಕಾನೂನಿನ ತೊಡಕುಗಳು ಬರುವುದರಿಂದ ಹಿಂದೇಟು ಹಾಕಿದ್ದರಿಂದ ನಾವು ಅದರಿಂದ ಹೊರಬಂದೆವು. ಯಾಕಂತ ಹೇಳಿದರೆ ನಮಗೆ ಉಳ್ಳಾಲದಲ್ಲಿ ಹಬ್ಬಕ್ಕೋತ್ಸವ ಮಾಡುವಾಗ ನಾವೇನು ಸಮಿತಿ ರಚನೆ ಮಾಡಿದ್ದೇವೆ, ನಮ್ಮ ಹೆಸರು ಅದರಲ್ಲಿ ಬರಬೇಕು ಅಂತ. ಆದರೆ ಅವರು ಕಾನೂನಿನ ಬಾಕಿ ಎಲ್ಲ ತೊಡಕುಗಳನ್ನು ತೋರಿದ್ದು ನಾವು ಅವರನ್ನೆಲ್ಲ ಆಕ್ಷೇಪಿಸ್ತಾ ಇಲ್ಲ, ನಾವು ಮಾಡಲಿಕ್ಕೆ ಆಗಲಿಲ್ಲ. ನಾವು ಆ ನಂತರದ ದಿವಸಗಳಿಂದ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಹಬ್ಬಕ್ಕೋತ್ಸವವನ್ನು ಮಾಡೋದನ್ನು ನಾವು ಬಿಟ್ಟುಬಿಟ್ಟೆವು. ಕಳೆದ 2 ವರ್ಷಗಳಿಂದ ಕೊರೋನಾ ಸಂದರ್ಭ ಇದ್ದರಿಂದ ನಮಗೆ ಮಾಡಲಿಕ್ಕಾಗಲಿಲ್ಲ. ಆದರೆ 2-3 ವರ್ಷ ಜಿಲ್ಲಾಧಿಕಾರಿಗಳು ಸರ್ಕಾರದ ಹಣದ ಮುಖಾಂತರ ಮಾಡಿದರು. ಜನರಿಂದ, ಸಾರ್ವಜನಿಕರಿಂದ ಹಲವಾರು ಟೀಕೆ ಟಿಪ್ಪಣಿಗಳು ಬಂದಿದ್ದು, ಅದು ಬೇರೆ ವಿಚಾರ. ಆದರೆ ಈ ವರ್ಷ ನಮಗೆ ಕಷ್ಟ ಆಗ್ಬೋದು ಅಂತ ನಾವು ವಾಪಸ್ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರನ್ನು ಸಂಪರ್ಕ ಮಾಡಿದ್ದೆವು. ನಾವು ಮತ್ತು ಅವರು ಇದ್ದುಕೊಂಡು ಜಂಟಿಯಾಗಿ ನಾವು ಹಬ್ಬಕ್ಕೋತ್ಸವವನ್ನು ಮಾಡ್ತೇವೆ. ಅದರ ಎಲ್ಲ ವಿವರಗಳನ್ನು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ನಿಮ್ಗೆ ಹೇಳಲಿಕ್ಕಿದ್ದಾರೆ. ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳುವಂಥ ದೃಷ್ಟಿಯಿಂದ ಮಾಧ್ಯಮದವರ ಗಮನ ಸೆಳೆಯುತ್ತಾ ಇದ್ದೇನೆ. ನಾವು ಕೇವಲ ಹಬ್ಬಕ್ಕೆ, ಉತ್ಸವಕ್ಕೂ ಮಾತ್ರ ನಮ್ಮನ್ನು ನಾವು ಸೀಮಿತಗೊಳಿಸಿಲ್ಲ. 1997ನೇ ಇಸವಿಯಲ್ಲಿ ಅಮೃತ ಸೋಮೇಶ್ವರ ಕವಿ ವಿದ್ವಾನ್ ಅಮೃತ ಸೋಮೇಶ್ವರ ನೇತೃತ್ವದಲ್ಲಿ ಇತಿ ಆದಿ ಎಂಬ ಪುಸ್ತಕವನ್ನು ಹಬ್ಬಗಳ ಬಗ್ಗೆ ಅವರು ಬರೆದಿದ್ದರು. ಆನಂತರ ಸರ್ಕಾರಿ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಈ ರಾಜ್ಯದ ಎಲ್ಲ ಸಾಹಿತಿಗಳನ್ನು ಕರೆದು ಎಲ್ಲರ ಏನು ಅವರು ಹಬ್ಬಗಳ ಬಗ್ಗೆ ವಿಷಯವನ್ನು ಬೆಳಕನ್ನು ಚೆಲ್ಲಿದ್ದಾರೆ, ಅದನ್ನು ಪುಸ್ತಕ ರೂಪದಲ್ಲಿ ಹಬ್ಬಕ್ಕ ಕಥಾ ಸಂಕಥನ ಎಂಬಂಥ ಒಂದು ಗ್ರಂಥವನ್ನು ನಾವು ಮಾಡಿದ್ದೆವು. ಅದು ಇಡೀ ಹಬ್ಬಗಳ ಚರಿತ್ರೆಯನ್ನು ಅದು ಹೊರಗಡೆ ಇರ್ತದೆ. ಅದನ್ನು ಓದಿದರೆ ಹಬ್ಬಗಳು ಏನು, ಯಾರು ಯಾತಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ ಯಾತಕ್ಕದ ಅಂತ ಗೊತ್ತಾಗ್ತದೆ. ಆನಂತರ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಮುಖಾಂತರ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಬ್ಬಕ್ಕ ಅಧ್ಯಯನ ಪೀಠವನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಕಳೆದ 1 ವರ್ಷದಿಂದ ಅದು ಕೆಲಸ ಮಾಡ್ತಾ ಇದೆ. ಆದರೆ ಅದರ ಜೊತೆಗೆ ನಮಗೆ ಸರ್ಕಾರ ಉತ್ಸವದ ಅಲ್ಲದೆ ಈಗ ನಾವು ಅದನ್ನು ಮುಂದಕ್ಕೆ ಹೋದಾಗ, ನಾನು ಕತ್ತಲ್ ಸರ್ ಅವರಿದ್ದಾರೆ, ಅವರು ಹೊಸದಾಗಿ ಅಧ್ಯಕ್ಷರಾದಾಗ ಪ್ರಸ್ತಾವ ಮಾಡಿದರೆ ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ನನಗೆ ನೀವು ಮಾಧ್ಯಮದವರು ನಮಗೆ ಪ್ರೋತ್ಸಾಹ ಕೊಡಬೇಕು, ನಮಗೆ ಪ್ರಚಾರ ಕೊಡಬೇಕು. ಏನಂತ ಹೇಳಿದರೆ, ನಾನು ನಿನ್ನೆ ಪತ್ರಿಕೆಯಲ್ಲಿ ಗಮನಿಸಿದೆ, ವಿಧಾನಸಭೆಯಲ್ಲಿ ಪ್ರಸ್ತಾವ ಆಗಿತ್ತು, ಅದಕ್ಕೋಸ್ಕರ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಬ್ಬಕ್ಕಳ ಹೆಸರನ್ನು ಇಡಬೇಕು.
ಬಹಳ ಹಿಂದೆ ದೀರ್ಘಕಾಲದಿಂದ ಹಬ್ಬಕ್ಕಳ ಹೆಸರು ಇಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಧನಂಜಯ ಕುಮಾರ್ ಲೋಕಸಭಾ ಸದಸ್ಯರಾಗ ಲೋಕಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರು. ವಿಧಾನಸಭೆಯಲ್ಲಿ ಶಕುಂತಲಾ ಶೆಟ್ಟಿ MLA ಪ್ರಸ್ತಾಪ ಮಾಡಿದರು. ವಿಧಾನ ಪರಿಷತ್ನ ಐವನ್ ಡಿಸೋಜರ್ ಅವರು ಪ್ರಸ್ತಾಪ ಮಾಡಿದ್ರು. ನಮ್ಮ ಕಡೆಯಿಂದ 3 ಜನ, ಒಬ್ಬರು MLA ಅವರು, ಒಬ್ಬರು MLC ಅವರು ಮತ್ತು ಲೋಕಸಭಾ ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ. ಅದು ದಾಖಲಾಗಿದೆ. ಆದ್ದರಿಂದ ನಾವೀಗ ಕೋಟಿ ಚೆನ್ನ ಹೆಸರಿಡಲಿಕ್ಕೆ ನಮ್ಮದೇನು ಅವ್ರ ಬಗ್ಗೆ ಗೌರವ ಇದೆ. ಆದರೆ ಕೋಟಿ ಚೆನ್ನಯ್ಯರಿಗಿಂತಲೂ 200 ವರ್ಷ ಮುಂದಿನ ಅವಳು ಹಬ್ಬಕ್ಕಳು. ಅವರು ಪೆರುಮಳ ಬಲ್ಲಾಳರ ಆಡಳಿತದಲ್ಲಿ ಬಂದವರು, ಅವರ ಬಗ್ಗೆ ಗೌರವ ಇದೆ. ನಾವು ವ್ಯತ್ಯಾಸ ಆದರೆ ಈ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಬ್ಬಕ್ಕಳ ಹೆಸರನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಎಂಬುದು ನಮ್ಮೆಲ್ಲ ಹಕ್ಕೊತ್ತಾಯ. ಅದರಿಂದ ಕತ್ತಾಲ್ ಸಾರ್ ಅವರು ಪ್ರಾರಂಭದಲ್ಲಿ ತುಳುನಾಡು ಹೆಸರಿಡಬೇಕಂದ ಕೂಡ ಹೇಳಿದ್ದು ನನ್ನ ಗಮನದಲ್ಲಿದೆ. ಆದರೆ ಹಬ್ಬಕ್ಕ ಜೊತೆಗೆ ಹಬ್ಬಕ್ಕ ಭವನ ಸುಮಾರು ಒಂದು 10 ಕೋಟಿ ವೆಚ್ಚದಲ್ಲಿ ಹಬ್ಬಕ್ಕ ಭವನ ತೊಕ್ಕೋಟು ಬಸ್ ಸ್ಟ್ಯಾಂಡ್ನಲ್ಲಿ ಹಬ್ಬಕ್ಕ ಭವನ ನಿರ್ಮಿಸುವಲ್ಲಿ ನಾವು ಸರ್ಕಾರದಿಂದ ಹಣವನ್ನು ಪಡೆದಿದ್ದೇವೆ. ಜಿಲ್ಲಾಧಿಕಾರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅವರವರೊಳಗಿನ ವ್ಯತ್ಯಾಸಗಳಿಂದ ಸಮಯ ಹೋಗಿದೆ, ಡಿಲೇ ಆಗಿದೆ. ಆದ್ದರಿಂದ ಈ ಎಲ್ಲ ದೃಷ್ಟಿಯಿಂದ ಹಬ್ಬಕ್ಕಳ ಹೆಸರನ್ನು ಈ ಜಿಲ್ಲೆಯಲ್ಲಿ ಚಿರಸ್ಥಾಯಿಗೊಳಿಸುವ ದೃಷ್ಟಿಯಿಂದ ಮಾಧ್ಯಮದವರು ಇದನ್ನು ಬೆಂಗಳೂರಿಗೆ ತಲುಪಿಸಬೇಕು. ಯಾಕಂತ ಹೇಳಿದರೆ ನಾವು ಒಂದು 4-5 ವರ್ಷದ ಕೆಳಗಡೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಕೂತ್ಕೊಂಡಿದ್ದೆವು ಏರ್ಪೋರ್ಟ್ಗೆ ಹಬ್ಬಕ್ಕಳ ಹೆಸರು. ಆಗ ನನಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಬೇಕೆಂಬ ಆ ಸಮಿತಿ ಅಧ್ಯಕ್ಷರು ಫೋನ್ ಮಾಡಿದರು. ನೀವು MLA ಆಗಿದ್ದೀರಿ, ನೀವು ಹಾಗೆಲ್ಲ ಧರಣಿ ಕೂತ್ರೆ ಆಗ್ತದ? ನಿಮ್ಮ ಕ್ಷೇತ್ರದ MLAಗಳು ಅಥವಾ ಜಿಲ್ಲೆ MLAಗಳನ್ನು ಮತ್ತು MP ಗಳನ್ನು ಹಿಡ್ಕೊಂಡು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಪ್ರಸ್ತಾವ ಆಗಿ ಮಂಜೂರಾಗಬೇಕು, ಇಲ್ಲದ್ರೆ ಆಗಲ್ಲ ಅಂತ ಹೇಳಿದರು. ನಾವು ಆ ದೃಷ್ಟಿಯಿಂದ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ MLAಗಳನ್ನು ಮತ್ತು MP ಗಳನ್ನು ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸಹಕಾರ ಕೊಡಬೇಕಂತ ಮಾಧ್ಯಮದವರು ಬೆಂಗಳೂರು ಮತ್ತು ಡೆಲ್ಲಿಗೆ ಇದನ್ನು ಮುಟ್ಟಿಸ್ಬೇಕಂತ ನಿಮ್ಮ ಹತ್ರ ವಿನಂತಿ. ಮತ್ತೆಲ್ಲ ಕತ್ತಲ್ ಸರ್ ಉತ್ಸವದ ಬಗ್ಗೆ ಹೇಳ್ತಾ ಇದ್ದಾರೆ. ತುಳುವಪ್ಪಿಗೆ ಕರೆತಗ್ಗಾವೆ ಸೇರಿದನಂಚಿತ್ತಿನ ಮಾತ ಮಾಧ್ಯಮ ಮಿತ್ರರಿಗೆ ಉಡಲದಿಂಜಿನ ಸೊಲ್ಮೆ ಸಂದಾವೆ. ಈ ಪೊರ್ಲಕಂಠದ ಪತ್ರಿಕಾಗೋಷ್ಠಿನ ಆಯೋಜನೆ ಮಲ್ತನ ಸಂದರ್ಭಡು ಅದೇನು ಈ ಪೊರ್ಲಕಂಠದ ಲೇಸಡು ಬಾಲಗಾಯಿನಂಚಿತ್ತಿನ ಉಳ್ಳಾಲದ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿದ ಗೌರವ ಸ್ವಾಗತಾಧ್ಯಕ್ಷರಾಯನಂಚಿತ್ತಿನ ಗೌರವಾನ್ವಿತ ಮಾಜಿ ಶಾಸಕರು ಶ್ರೀ ಕೆ ಜಯರಾಮ್ ಶೆಟ್ಟರನ ಅಂಜನೆ ದಿನಕರ್ ಉಳ್ಳಾಳ್ರನ ಅಂಜನೆ ಮಾತ ಹೈದರ್ ಪರ್ತಿಪಾಡಿ ಬೊಕ ಮಾತ ಗಣ್ಯರು ನಾನು ಎದುಕೊಂಡೆ ಮಾಧ್ಯಮ ಮಿತ್ರಡ ಭಿನ್ನಪ್ಪು ದಾದಂದಿಕೆಂಡ ಉಳ್ಳಾಲದ ವೀರರಾಣಿ ಹಬ್ಬಕ್ಕೋತ್ಸವ 2021 ಎಲ್ಲ 21 ತಾರೀಕದಾನಿ ಸಂಪನ್ನ ಆಪುಂಡು ನಿಖಲ ಪರಿಪೂರ್ಣ ಸಹಕಾರ ಯಾನ ಈ ಪೊಡ್ತುಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯ ಅದು ನಿಖಲ ನಟ್ಟೋನು ದಾಯಿ ಕಾರ್ಯಕ್ರಮ ಮಲ್ಪೋಡು ಪನ್ಪನಂಚೆತ್ತನ ಹಂಗೆ ತುಳು ಅಕಾಡೆಮಿಗೆ ಬತ್ತನಂದು ಕೆನ್ನಗ ಹಬ್ಬಕ್ಕ ಉತ್ಸವ ಸಮಿತಿದ ಕುಲು ಎನ್ನಡೆ ಬರುಡ್ಡದುಂಬೆ ಯಾನ ಅಧ್ಯಕ್ಷ ಆಯಿನ ಸಂದರ್ಭಡೆ ಪೂಜ್ಯ ಎಂಕಲ್ನ ಗೌರವಾನ್ವಿತ ವಿವೇಕ ರೈಕಲ್ನ ಆಶೀರ್ವಾದ ದೆತ್ತೊಂದು ಅರ್ನ ಮಾರ್ಗದರ್ಶನ ಏಪಲ ದೆತ್ತೊಂದು ಅರ್ನ ಬೇತೆ ಬೇತೆ ಸೂಚನೆಲಿನ ಏತು ಸಾಧ್ಯನ ಆತ ಪಾಲನೆ ಮಲ್ಪನಂಚಿತ್ತನ ಪ್ರಯತ್ನ ಬತ್ತನಾಯಿ. ಪ್ರಸ್ತುತ ಈ ಹಬ್ಬಕ್ಕ ಉತ್ಸವನ ಆರಂಭ ಮಲ್ತನಾರು ಎಂಕಲ್ನ ಈ ಮೊಕ್ಕಲ್ನ ಒಟ್ಟಿಗೆ ಎಂಕಲ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಆದಿದ ಗುರ್ಕಾರ್ಯ ಆಯ್ನಂಚಿತ್ತಿನ ಗೌರವಾನ್ವಿತ ವಿವೇಕ ರೈಕರು ಅವೇನ ಈನಿತ ಈ ವರ್ಷ ಬೊಳ್ಳಿ ಪರ್ಬ ಆಚರಣೆ ಮಲ್ತೊಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದಲ್ಲ ಬೊಳ್ಳಿ ಪರ್ಬದ ಆಚರಣೆ ನಡುಟು ಕೊರೋನಾ ಬತ್ತದೊಂದು 2 ವರ್ಷ ಉದ್ದ ಪೊಂಡಲ್ಲಿ ಒಂದು ಬೊಳ್ಳಿ ಪರ್ಬದ ಆಚರಣೆದ ಸಂಭ್ರಮದ ವರ್ಷ ಐತೊಟ್ಟಿಗೆ ನಮ್ಮ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಡಗರ ಸಂಭ್ರಮಾಚರಣೆ. ಈ ಸಂದರ್ಭಡು ನಮಕ್ ಜಗತ್ತದಾದ್ಯಂತ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಗೆಟ್ಟು ಚರಿತ್ರದ ಪುಟೋಕ್ಲೆಯನ್ನು ಬುಡುಪನಾಗ ನಮ್ಮ ಊರದ ಸ್ವಾತಂತ್ರ್ಯ ಹೋರಾಟಗಾರರ ಮದ್ಯಾಯಿನವಿನ ತೆರಿದಾನಾಗ ಅಪಂಡ ಒಂದಿನ ನಿಜ ಮಲ್ಪುನಿಯೇರಿ ಎದುರು ಕನಪುನಿಯೇರಿ ಕೇಂಡ ಜವಾಬ್ದಾರಿಯುತ ಆ ಈ ನೆಲತ ಜೋಕುಲಾಯಿನ ಚಿತ್ತನ ನಮ್ಮ ಮಲ್ಪೋಡು ಅಕಾಡೆಮಿ ಮಲ್ಪೋಡು ಪಣಪನ ಉದ್ದೇಶದ ಅವರ ಹಬ್ಬಕ್ಕನ ಬಗೆಟ್ಟು ಅತ್ತಂಡ ನಮಕ್ ನೆರೆದುಂಬಲ್ತನ ಚಿತ್ತನ ಅಮರ ಸುಳ್ಯ ಕ್ರಾಂತಿದ ಬಗೆಟ್ಟು ನಮ್ಮವೇನ ಸಾರತ್ತ 37 ನಡತನಂಚಿತ್ತನ ಈ ನಮ್ಮ ಸ್ವಾತಂತ್ರ್ಯ 13 ದಿನದ ಸ್ವಾತಂತ್ರ್ಯೋತ್ಸವದ ಬಗೆಟ್ಟು ನಮ್ಮ ಭಾರಿ ವಿಶೇಷವಾದ ಸರ್ಕಾರದ ಕಣ್ಣು ಬಿಳಪವುಡು ಐತೊಟ್ಟಿಗೆ ಸರ್ಕಾರ ಅಧಿಕೃತ ರಾಜ್ಯ ಭಾಷೆ ಮಲ್ಪನ ಎನ್ಮನೆ ಪರಿಚಯದಗೂ ಸೇರವನ ನಡೆಕವಿನ ಪೂರಕಾದು ಕೊನೋಡು ಬನ್ಪನಂಚಿತ್ತನ ಯೋಚನೆ ನಮ್ಮ ಸುರುಕೇತ್ತನ ಅಪಗ ಈ ಸರ್ತಿ ಮುಕುಲ್ಬತ್ತ ಭಿನ್ನಪ್ಪ ಮಲ್ತನ ಅಪಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಒವೇ ರೀತಿದ ರಾಜಕೀಯ ಪ್ರೇರಿತದಂತೆ ಒವೇ ರೀತಿದ ಸಂಘಟನಾ ಭೇದದಂತೆ
ಏರು ತುಳು ಭಾಷಾ ಸಂಸ್ಕೃತದ ಕೆಲಸ ಮಲ್ಪಡು ಎಡ್ಡೆ ವಿಚಾರದೊಟ್ಟಿಗೆ ತುಳು ಭಾಷೆಡು ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೆ ಕೇಳಬೇರ ಅಕ್ಲೇನು ಸಹಯೋಗ ಮಂಟೊಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಸ್ತ್ ಕಾರ್ಯಕ್ರಮ ಕೊರೋನಾ ಲಾಕ್ಡೌನ್ದ ಸಂದರ್ಭದ ಸೀದಾ ಪ್ರಸಾರಡಾವಡು ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಅಲ್ತಾನೆ ಮಾಧ್ಯಮ ಮಾಧ್ಯಮದಕ್ಲಿಗೆ ನಿಕ್ಲಿಗೆ ಸ್ಪಷ್ಟವಾದ ಗೊತ್ತುಂಡು ಅದೇ ರೀತಿ ಈ ಒಂದು ಕಾರ್ಯಕ್ರಮನು ಎಂಗ್ಲು ಮಲ್ತೊಂದುಳ್ಳ ಅಂಡ ಸಂಪನ್ಮೂಲದ ಕೊರತೆಗೆ ಸರ್ಕಾರದ ಬೇಡಿಕೆ ದೀತಂಡ ಅಂಡ ಅಕಾಡೆಮಿಡ್ ಒಂದೊಂದು ಅಗತ್ಯ ಅನಿವಾರ್ಯ ಕಾರ್ಯಕ್ರಮ ಪ್ರಸ್ತುತ ಸಂದರ್ಭಡು ಅವೇನೆಂಕುಲು ಜೋಡಣೆ ಮಲ್ತೊಂದ ಐಟ್ ಅಕಾಡೆಮಿಡ್ದು ವಾರೀತಿಯದ ಸಹಭಾಗಿತ್ವ ಅಂಚನೆ ಹಬ್ಬಕ್ಕ ಉತ್ಸವ ಸಮಿತಿದ ವಾರೀತಿಯದ ಸಹಭಾಗಿತ್ವ ಅವೇನೆಂಕುಲು ರಡ್ಡು ಕೂಟ ಕೂಡುದು ಅವಿನ ಬಾರಿ ಪೊರ್ಲು ಪಾತೆರಗತೆ ಮಲ್ತದೆ ಒವೇ ರೀತಿದ ಎಡ್ಮೆದ 7 ಭಾಗದ ಅಥವಾ ಚುತ್ತಿದ ಅಂತ ನಲ್ಕ ಅವು ಕಾರ್ಯಕ್ರಮ ನಡಪಡು ಪಣಪುನ ಬೇತೆ ಬೇತೆ ರೀತಿದ ಸಭೆಕ್ಲೇನ ಮಲ್ತದ ಅವೇನ ಇನಿತ ದಿನ ಪತ್ರಿಕಾಗೋಷ್ಠಿ ನಮ್ಮ ಲೈದ ಎಲ್ಲಂಜಿ ಹಬ್ಬಕ್ಕ ಉತ್ಸವ ಸಮಿತಿ ಕಾಂಡೆ ಒರಂಬರಿಕೆ ತೊಕ್ಕೊಟ್ಟದ ವೀರಮಾರುತಿ ವ್ಯಾಯಾಮ ಶಾಲೆಡ್ದು ತುಳುನಾಡದ ಅತ್ತಂಡ ಬೇತೆ ಬೇತೆ ರೀತಿದ ಒಂಜಿ ಮೆರವಣಿಗೆದೊಟ್ಟಿಗೆ ಆಕರ್ಷಕ ಜನಪದ ದಿಬ್ಬಣ ಪೋಪುಂಡು ಆ ಸಂದರ್ಭಡು ಸರ್ಕಾರದ ನಿಬಂಧನೆದನ್ವಯ ಕೋವಿಡ್ ನಿಯಮಾವಳಿ ಎಂಚಿನ ಪಾಲನೆ ಮಲ್ಪೆರುಂಡ ಅವಿನ ಸಾಧ್ಯತೆಲಿನ ಅವಿನ ಮಲ್ಪುನವಿನ ಮಲ್ತುನತ್ತ ಒಟ್ಟಿಗೆ ಒಂದಿನ ಮಲ್ಪುನಂಚೆತ್ತನ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ನಡಪುನ ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರಡು ಆ ವೇದಿಕೆಯ ಗೀತಗಾಯನ ಕಾರ್ಯಕ್ರಮ ಪತ್ತರಿಕಾಪುನಂಚಿತ್ತನ ನೆತ ಪೂರ ಚಟುವಟಿಕೆಗಳನ್ನು ಬುಡುಪಾದ ಪನಡು ನಿಜ ಹೆಜ್ಜಿನ್ನೆನ್ವೆ ಐತ ನಡಪುನಂಚಿತ್ತನ ಪೂರ ಚಟುವಟಿಕೆ ಭಾರಿ ಪ್ರಾಮುಖ್ಯದಾದ ಕೆಂಡ ಒಂದೇನು ನಮ್ಮ ಕಮಿಷನರ್ ಧ್ವಜಾರೋಹಣ ಮಲ್ತಿರಂದಂಡ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಮಾಜಿ ಗುರುಕಾರಾಯನ ಚಿತ್ತನ ಶ್ರೀಮತಿ ಕೇಸರಿ ರಾಜರತ್ನಯ್ಯ ಮೇರೆ ಉತ್ಸವನ ಉದಿಪನ ಮಲ್ಪೇರು ಹಿರಿಯ ಜನಪದ ಕಲಾವಿದನ ಚಿತ್ತನ ಶ್ರೀಮತಿ ಸಿಂಧು ಗುಜರನ್ ಮೇರೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಲ್ಪೇರು ಅಂಚನೆ ಯುಟಿಕಾದರ್ ಗುರುಕರ್ಮಿನ ವಹಿಸೋನು ಮೇರೆ ನಮ್ಮ ಜಯರಾಮ್ ಶೆಟ್ರ್ ಪ್ರಾಸ್ತಾವಿಕ ಯಾನ ಶುಭಾಶಂಸನೆ ಅಂಚನೆ ಎಂಗೆಲ್ಲ ಪ್ರಥಮ ಅಧ್ಯಕ್ಷರಾಯನ ಚಿತ್ತನ ವಿವೇಕ ರೈಕುಲು ಹಬ್ಬಕ್ಕ ಉತ್ಸವದ ಬಗ್ಗೆ ಆಶಯ ಭಾಷಣ ಇಂಚ ಮಾತ ಕಾರ್ಯಕ್ರಮ ದುಂಪೋಪುಣ ಎನ್ನಿಕ್ಲೆ ಮಾತರಿಗಳ ಪತ್ರಿಕೆದ ಕೊಡ್ತೇವೆ ಹೊರ್ತು ಕಡೆಸವನ ಚಿತ್ತನ ಕೆಲಸ ಮಲ್ಪುಜಿ ಅಂಚಾದ ಪ್ರಸ್ತುತ ನಮ್ಮ ಎಂಚಿನ ಸರ್ಕಾರದ ಜವಾಬ್ದಾರಿನ ಪಡೆಯನ ಚಿತ್ತನ ರಾಜಕಾರಣಿನಕುಲು ಅತ್ತಂಡ ಅಕುಲು ವಾರೀತಿ ಜೋಡಣೆ ಸರ್ಕಾರದ ನಿಯಮಾವಳಿದ ಅನ್ವಯ ಅಕುಲು ಜೋಡಣೆ ಆಪೇರು ಇಂಚಿನ ಮಲ್ತೊಂಡು ಬೇರೆ ಐತೊಟ್ಟಿಗೆ ಹಬ್ಬಕ್ಕ ಪ್ರಶಸ್ತಿ ಬೊಕ್ಕ ಪುರಸ್ಕಾರ ಶ್ರೀಮತಿ ಚಂದ್ರಕಲಾ ನಂದ ಅವರ ಬೊಕ್ಕ ಶ್ರೀಮತಿ KA ರೋಹಿಣಿ ಮೇರೆಗೆ ಘೋಷಣೆ ಮಲ್ತದಂಡೆ ಅವಲ ಆಯ್ಕೆ ಸಮಿತಿ ಮಲ್ತದೆ ಐತೊಟ್ಟಿಗೆ ಬಾರಿ ವಿಶೇಷವಾದ ನೆತ್ತ ಮೂಲ ನೆಟ್ಟಿತ್ತಿನಾರಾಯಣ ಚಿತ್ತನ ಅಮೃತರನ ಚಿತ್ತನ ಪುಣ್ಯಾತ್ಮೇರನ ದಿಡ್ಡೊಂದವೇನ ಆಯ್ಕೆ ಮಾಡ್ತದನ ಆ ರೀತಿ ಆಭಾಸ ಆ ಒಂದು ನಲ್ಕ ವ್ಯವಸ್ಥೆ ಮಲ್ತಾನೆ ಆಕಾಂಕ್ಷಿಲು ಮಸ್ತ ಜನ ಇತ್ತರು ಅಂಡ ಕೊರಡಾಯಿನಕ್ಲಿಗೆ ಅರ್ಹೆರೆಗ ಎತ್ತೋಡು ಪಂಪನ ಚಿತ್ತನ ನೆಟ್ಟಿ ಕಾರ್ಯಕ್ರಮ ಮಲ್ತದಂಡೆ ಆತ ಮಾತ್ರ ತಂದೆ ವಿಶೇಷವಾಗಿ ಚಿತ್ತನ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅತ್ತಂಡ ವಿಚಾರಗೋಷ್ಠಿ ಇಲ್ಲ ಆ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಈ ಪೊರ್ತುಡು ನಮ್ಮ ಭಾರತ ಸ್ವಾತಂತ್ರ್ಯದ ಪೊರ್ಮಾಟದ ಬಗ್ಗೆ ಹಬ್ಬಕ್ಕನ ವಿಶೇಷವಾದ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ಒಂದು ಸಂವಾದ ಕಾರ್ಯಕ್ರಮ ವಿಚಾರಗೋಷ್ಠಿಲ ಅವಲೊಂಜಿ ನಡಪುಂಡು ಇಂಚ ಒಟ್ಟು ಕಾರ್ಯಕ್ರಮ ಎಲ್ಲಂಜಿ ನಮಕ್ ಉಳ್ಳಾಲೋಣ ನಡಪುಂಡು ನಿಗಳ ಮಾತಿರ್ನ ಸಹಕಾರ ಸಹಭಾಗಿತ್ವ ಐತೊಟ್ಟಿಗೆ ಪರಿಪೂರ್ಣವಾದ ಬೆಂಬಲ ಪ್ರಚಾರ ಒಂದೇನು ಪೂರ ನಿಕುಲು ಕೊರಡುಂದು ಕೆಂಡನ್ವೆ ಈ ಸಂದರ್ಭಡು ನಮ್ಮ ಜಯರಾಮ್ ಶೆಟ್ರ್ ಪಂಡಿನಕ್ಕಿ ಅನ್ನ ಪಣಪನೆ ಎಂಕಲ್ನ ಉದ್ದೇಶ ಪತ್ರಿಕಾಗೋಷ್ಠಿ ಹಬ್ಬಕ್ಕ ಉತ್ಸವದ ಬಗ್ಗೆ ಮಾತ್ರ ಎಂಗುಲ ಅಕಾಡೆಮಿ ಪಣಪನೆ ಜವಾಬ್ದಾರಿಯುತ ಅಕಾಡೆಮಿದ ಗುರುಕಾರ್ಯ ಅದು ಬಾಕಿ ವಾ ವಿಚಾರದ ಹಬ್ಬಕ್ಕನ ಸೌಧಾಪನವು ಅತ್ತಂಡ ನನೊಂಜಿ ಬೊಕ್ಕೊಂಜಿ ಪುದರ್ದೀಪನವು ಅಪೂರ ಅಗತ್ಯ ಉಂಡು ಆಂಡ ಆ ವಿಚಾರ ಎಂಕುಲು ಪಾತೆರ್ನಂಚಿತ್ತನ ಸಂಗತಿ ಇದ್ದಿ ಪ್ರಸ್ತುತ ಎಂಚಿನ ಹಬ್ಬಕ್ಕ ಉತ್ಸವ ಬಾರಿ ಪೊರ್ಲುಡು ಸಂಪನ್ನಾವುಡು ಐತೊಟ್ಟಿಗೆ ಈ ವಿಚಾರದ ಮುಖೇನ ಸರ್ಕಾರಕ್ಕೆ ನಮ್ಮ ಹಬ್ಬಕ್ಕನ ಈ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭಡ್ ತುಳುನಾಡು ಏರು ಪುರ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದೇರು ಬಿಕರ್ನ ಕಟ್ಟೆಡು ನಡತಿನಂಚಿತ್ತನ ಭೀಕರವಾಯಿನಂಚಿತ್ತನ ವ್ಯವಸ್ಥೆದ ಬಗ್ಗೆ ಸರ್ಕಾರವು ತೆರಿಪವನಂಚಿತ್ತನ ಮಾತ ಘಟನೆಲ್ನ ಬಗೆಟ್ ಎತ್ತವನಂಚಿತ್ತನ ವ್ಯವಸ್ಥೆದ ಬಗೆಟ್ ಈ ಕಾರ್ಯಕ್ರಮ ಆವೊಂದುಂಡು ಒಂಜಿ ರಜತ ಸಂಭ್ರಮ ಅಂಚಾದ ನಿಕಲ ಮಹತೇರ್ಲ ಸಹಕಾರ ಕೊರಡುಂದು ಈ ಬಗೆಟ್ ಭಿನ್ನಪ್ಪ ಮಲ್ತಂಡೆ ನಮಸ್ಕಾರ. ಉಳ್ಳಾಲ ನಗರಸಭೆಯ ಮಹಾತ್ಮ ಗಾಂಧಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಹಕರಿಸಿ ನಮ್ಮ ಜೊತೆ ನಿತ್ಯ ನಿರಂತರ ಪ್ರಚಾರದ ದೃಷ್ಟಿಯಿಂದ ಮತ್ತು ಉತ್ಸವವನ್ನು ಸಂಪೂರ್ಣ ಯಶಸ್ಸಿಗೆ ಕಾರಣಕರ್ತರಾಗಲಿಕ್ಕೆ ಸಹಕರಿಸುವಂತಹ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ದಯಾನಂದ್ ಜಿ ಕತ್ತಲ್ ಸರ್ ಅವರಿಗೆ, ನಮ್ಮ ಸಮಿತಿ ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್ ಅವರಿಗೆ, ಸ್ವಾಗತ ಅಧ್ಯಕ್ಷರಾದಂತಹ
ನಮ್ಮ ಜಯರಾಮ್ ಶೆಟ್ಟರಿಗೆ ಉಪಾಧ್ಯಕ್ಷರಾದಂತಹ ಹೈದರ್ ಪರ್ತಿಪಾಡಿಯವರು ಮತ್ತು ತುಳು ಅಕಾಡೆಮಿಯ ಸದಸ್ಯ ಸಂಚಾಲಕರಾದಂತಹ ನಾಗೇಶ್ ಅವರು ಮತ್ತು ಚೇತಕ್ ಪೂಜಾರಿ ಮತ್ತು ತಮ್ಮ ಎಲ್ಲ ಉತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.